ಕುಡ್ಲ ವಿಧಾನಸಭಾ ಕ್ಷೇತ್ರ ಜನತಾದಳ ವತಿರ್ದು ಉಳ್ಳಾಲ ನಗರಸಭೆ 31 ವಾರ್ಡ್ದ ಬಡವರಿಗೆ ಆಹಾರ ಕಿಟ್ ಕೊರಡುಂದು ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಬೊಕ್ಕ ಆಯುಕ್ತರು ರಾಯಪ್ಪರಿಗೆ ಬುಧವಾರ ಮನವಿ ಒಪ್ಪಿಯಾರು. ಉಳ್ಳಾಲ ನಗರಸಭಾ ವ್ಯಾಪ್ತಿಡು 2021 ಕೋವಿಡ್-19 ರಡ್ಡನೇ ಅಲೆ ವ್ಯಾಪಕವಾದ ಪರಡೊಂದಿತ್ತದು. ಕರಿನ 2 ವಾರದ್ದು ಲಾಕ್ಡೌನ್ ಘೋಷಿಸಾಯಿನಿರ್ದು ಕೃಷಿ ಕೂಲಿ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಜನಸಾಮಾನ್ಯರು ಒವ್ವೆ ಬೆನ್ಪಾಟಿಗೆ ಇಚ್ಛಾಂದೆ ಆದಾಯ ಮೂಲಲಿರ್ದು ವಂಚಿತರಾದ ಬಡವರದು ಕಂಗಾಲಾತರು. ಮಾರ್ಚ್ ತಿಂಗೊಲ್ದ ಬಜೆಟ್ ಮಂಡನೆ ಪೊರ್ತುಡು ಉಳ್ಳಾಲ ನಗರಸಭೆ ಜನತಾದಳದ 4 ಜನ ಸದಸ್ಯರು ಬೊಕ್ಕ ಓರಿ ಪಕ್ಷೇತರ ಸದಸ್ಯೆ ಉಳ್ಳಾಲ ನಗರಸಭೆಟ್ಟು 31 ವಾರ್ಡ್ಗೆ ಕೊರೋನಾ ಪೊರ್ತುಡು ಪ್ರತಿ ವಾರ್ಡ್ಗೆ 100 ಆಹಾರ ಕಿಟ್ ಕೊರಡುಂದು ಒತ್ತಾಯ ಮಲ್ದಿತ್ತ. ಬೊಕ್ಕ ಈ ವಿಷಯದ ಬಗೆಟ್ ಬಜೆಟ್ ಅಳವಡಿಸಾವಡೊಂದುಲ್ಲ ಇಂದೆಕು ದುಂಬೆ ಪಂಡದಿತ್ತ. ಅಂಚಾದು ಕೊರೋನಾ ವ್ಯಾಪಕತೆರ್ದು ಲಾಕ್ಡೌನ್ ಘೋಷಣೆ ಮಲ್ದದು ಬೇನೇರಿ ಇಚ್ಛಾಂದೆ ಬಡವರ್ದು ಕಂಗಾಲಾದುಪ್ಪುನ ಉಳ್ಳಾಲ ನಗರಸಭೆದ 31 ವಾರ್ಡ್ಗೆ ತಲಾ 100 ತಲಕ ಕನಿಷ್ಠ 1,000 ರೂಪಾಯಿದ ಆಹಾರ ಕಿಟ್ನು ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ 43 ರಡ್ಡದ ಪ್ರಕಾರ ತುರ್ತು ಸಂದರ್ಭಡು ನಿರ್ವಹಿಸಾವನ ವಿಶೇಷ ಅಧಿಕಾರ ಅಧ್ಯಕ್ಷರಿಗೆ ಉಪ್ಪುನಿರ್ದು ಕೂಡಲೇ ಸ್ಪಂದಿಸಾದು ಜಾರಿಗೆ ಕನವಡೊಂದು ಕುಡ್ಲ ವಿಧಾನಸಭಾ ಕ್ಷೇತ್ರ ಜನತಾದಳದ ವತಿರ್ದು ಮನವಿ ಒಪ್ಪಿಯಾರು. ಉಳ್ಳಾಲ ನಗರಸಭೆಯ 31 ವಾರ್ಡಿನ ಬಡವರಿಗೆ ಆಹಾರ ಕಿಟ್ ನೀಡುವ ಬಗ್ಗೆ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ 2021ರ ಕೋವಿಡ್-19 ಎರಡನೇ ಅಲೆಯು ವ್ಯಾಪಕವಾಗಿ ಹರಡುತ್ತಿದೆ. ಕಳೆದ 2 ವಾರದಿಂದ ಜಿಲ್ಲಾಡಳಿತವು ಲಾಕ್ಡೌನ್ ಘೋಷಿಸಿರುವುದರಿಂದ ಕೃಷಿ ಕೂಲಿ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಜನಸಾಮಾನ್ಯರು ಯಾವುದೇ ದುಡಿಮೆ ಇಲ್ಲದೆ ಆದಾಯ ಮೂಲದಿಂದ ವಂಚಿತರಾಗಿ ಹಸಿವಿನಿಂದ ಕಂಗೆಟ್ಟಿದ್ದಾರೆ. ಮಾರ್ಚ್ ತಿಂಗಳ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಯ ಜನತಾದಳದ 4 ಮಂದಿ ಸದಸ್ಯರು ಹಾಗೂ ಓರ್ವ ಪಕ್ಷೇತರ ಸದಸ್ಯರು ಉಳ್ಳಾಲ ನಗರಸಭೆಯ 31 ವಾರ್ಡಿಗೆ ಕೊರೋನಾ ಸಂದರ್ಭದಲ್ಲಿ ಪ್ರತಿ ವಾರ್ಡಿಗೆ 100 ಆಹಾರದ ಕಿಟ್ ಕೊಡಬೇಕೆಂದು ಒತ್ತಾಯ ಮಾಡಿದ್ದೆವು. ಹಾಗೂ ಈ ವಿಷಯದ ಬಗ್ಗೆ ಬಜೆಟ್ನಲ್ಲಿ ಅಳವಡಿಸಬೇಕೆಂದು ಕೂಡ ಈ ಹಿಂದೆ ಹೇಳಿದ್ದೆವು. ಆದ್ದರಿಂದ ಕೊರೋನಾ ವ್ಯಾಪಕತೆಯಿಂದ ಲಾಕ್ಡೌನ್ ಘೋಷಣೆ ಮಾಡಿ ದುಡಿಮೆ ಇಲ್ಲದೆ ಹಸಿವಿನಿಂದ ಕಂಗೆಟ್ಟಿರುವ ಉಳ್ಳಾಲ ನಗರಸಭೆಯ 31 ವಾರ್ಡ್ಗಳಿಗೆ ತಲಾ 100ರಂತೆ ಕನಿಷ್ಠ 1,000 ರೂಪಾಯಿ ಆಹಾರದ ಕಿಟ್ಟನ್ನು ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ 43/2ರ ಪ್ರಕಾರ ತುರ್ತು ಸಂದರ್ಭದಲ್ಲಿ ನಿರ್ವಹಿಸುವ ವಿಶೇಷ ಅಧಿಕಾರದ ಅಧ್ಯಕ್ಷರಾದ ತಮಗೆ ಇರುವುದರಿಂದ ತಾವು ಕೂಡಲೇ ಸ್ಪಂದಿಸಿ ಜಾರಿಗೆ ತರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಇದು ನಮ್ಮ ಪಕ್ಷದ ಮತ್ತು ನಮ್ಮ ಎಲ್ಲ ಕೌನ್ಸಿಲರ್ಗಳು ಮತ್ತು ಉಳ್ಳಾಲದ ಜನತೆಯ ಪರವಾಗಿ ತಮಗೆ ಮನವಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಇದನ್ನು ತಾವು ಜರೂರಾಗಿ ಪರಿಗಣಿಸಿ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇದು ಮಾಡಬೇಕು. ನಮ್ಮ ಜನರಿಗೆ ನೆರವಾಗಬೇಕು. ಯಾರಿಗೆ ಅಂತಲ್ಲ, ಅದೆಲ್ಲ ವಾರ್ಡಿಗೆಲ್ಲ ಕೊಟ್ಟರೆ ಒಳ್ಳೆ ಕೆಲಸ. ಏನಾದ್ರು ಸ್ವಲ್ಪ ಒಳ್ಳೇದಾಗ್ತದೆ ಆಯ್ತಲ್ಲ. ನಾವು ಇದ್ರ ಬಗ್ಗೆ ಮಾತಾಡಿದ್ದೇವೆ, ಗೊತ್ತುಂಟು, ಬಜೆಟ್ ಹಾಕ್ಬೇಕಂತ ಹೇಳಿ. ನೀವು ಇವರಿಗೆ ದೂರವಾಣಿಗೆ ನಾವು ಕೊಡ್ಬೇಕು ಇಲ್ಲ, ನಾವು ಕೊಡ್ತೇವೆ. ನೀವು ಪದಗ್ರಹಣ ಮಾಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೇವೆ, ಇಡೀ ಉಳ್ಳಾಲವನ್ನು ಮಾದರಿ ಉಳ್ಳಾಲವನ್ನಾಗಿ ಮಾಡಿದ್ದೇವೆ ಅಂತ. ಈ ಮುನ್ಸಿಪಾಲಿಟಿ ನನ್ನ ಪ್ರಶ್ನೆ, ನಾವು ಇದನ್ನು ಕೊಟ್ಟರೆ ಇದು ಮೊದಲನೇ ಮುನ್ಸಿಪಾಲಿಟಿ ಆಗಿ ಇದು ಪ್ರೇರಣೆ ಆಗ್ತದೆ, ಹೇಗೂ ನಾವು ಒಂದು ಮಾಡೆಲ್ ಮಾಡಬೇಕಂತ ಹೊರಟವರಲ್ಲ. ಮಾಡೆಲ್ ಖಂಡಿತವಾಗಿ ಇಲ್ಲಿಂದಲೇ ಪ್ರಾರಂಭ ಮಾಡುವ. ಉಳ್ಳಾಲ ನಗರಸಭಾ ಸದಸ್ಯರು ದಿನಕರ್ ಉಳ್ಳಾಲ್, ಜನತಾದಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಜೀರ್ ಉಳ್ಳಾಲ್ ಈ ಬಗ್ಗೆ ತಿಳಿಸಿದರು. ಉಳ್ಳಾಲ ನಗರಸಭೆಯ ಜನತಾದಳದ ಬ್ಲಾಕ್ನಿಂದ ಅಥವಾ ನಮ್ಮ ಮಂಡಳದಿಂದ ಎಲ್ಲ ಪದಾಧಿಕಾರಿಗಳು, ಕೌನ್ಸಿಲರ್ಗಳು ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ. ಈ ಮನವಿಯ ವಿಶೇಷ ಏನಂತಂದರೆ, ಕರ್ನಾಟಕದಲ್ಲಿ ಎಲ್ಲೂ ನಗರಸಭೆಯಲ್ಲಿ 100 ಕಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ನಾವು ಇಲ್ಲಿಯ ಅಧ್ಯಕ್ಷರಿಗೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಹಾಗೂ ನಮ್ಮ ಉಪಾಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕರೋನಾ ಸಂದರ್ಭದಲ್ಲಿ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಜನತಾದಳ ಪಕ್ಷವು ಇವತ್ತು ಇಲ್ಲಿ ಉಳ್ಳಾಲ ನಗರಸಭೆಯ ಕಾರ್ಯಾಲಯಕ್ಕೆ ಬಂದು ಪ್ರತಿಯೊಂದು ವಾರ್ಡಿಗೆ 31 ವಾರ್ಡ್ನ ಪ್ರತಿಯೊಂದು ವಾರ್ಡಿಗೆ 100 ಕಿಟ್ಟು, ಸಾಧಾರಣ 1,000ರಷ್ಟು ರೂಪಾಯಿ ಬೆಲೆ ಬಾಳುವ 100 ಕಿಟ್ಟನ್ನು ಕೊಡಬೇಕೆಂದು ನಾವು ಇವತ್ತು ಮನವಿ ಮಂಡಿಸಿದ್ದೇವೆ. ಇದರ ಬಗ್ಗೆ ಜನತಾದಳದವರು ಬಜೆಟ್ನಲ್ಲಿ
ಬಜೆಟ್ನ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದೆವು. ಅದೇ ರೀತಿ ನಮ್ಮೊಟ್ಟಿಗಿದ್ದ ಮುಸ್ತಾಕ್ರವರು ಇದಕ್ಕೆ ಬೆಂಬಲ ಸೂಚಿಸಿದರು. ಎಲ್ಲರೂ ಆ ಸಂದರ್ಭದಲ್ಲಿ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದರು. ಆದರೆ ಬಜೆಟಲ್ಲಿ ಅಳವಡಿಸಿದ ವಿಷಯ ಗೊತ್ತಿಲ್ಲ. ಆದರೆ ಇವತ್ತು ಅಧ್ಯಕ್ಷರು ಮೌಖಿಕವಾಗಿ, ಪೌರಾಯುಕ್ತರು ಮೌಖಿಕವಾಗಿ ನಮಗೆ ಇದರ ಬಗ್ಗೆ ಸಹಾಯ ಮಾಡ್ತೇವೆ ಅಂತ ಹೇಳಿಕೊಂಡು ನಮಗೆ ನಮ್ಮ ಮನವಿಯನ್ನು ಅವರು ಸ್ವೀಕರಿಸಿದ್ದಾರೆ. ಅದಕ್ಕೆ ನಾವು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಇದು ಶೀಘ್ರವೇ ಇದರ ಬಗ್ಗೆ ಕೂಡಲೇ ನಮಗೆ ಈ 31 ವಾರ್ಡಿಗೆ 100 ಮಂದಿಗೆ ಬಡವರಿಗೆ ಒಂದು 100 ಕಿಟ್ಟನ್ನು ಕೊಡಬೇಕೆಂದು ಹೇಳಿಕೊಳ್ತಾ ಇದ್ದಾರೆ ಜನತೆಗಳ ಪರವಾಗಿ. ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಈ ಜಿಲ್ಲಾಡಳಿತವು ಘೋಷಿಸಿದ ಈ ಲಾಕ್ಡೌನ್ನಿಂದಾಗಿ ಜನಸಾಮಾನ್ಯರು, ಕೃಷಿ ಕೂಲಿ ಕಾರ್ಮಿಕರು ಮತ್ತು ಈ ಬೀಡಿ ಕಾರ್ಮಿಕರು ದುಡಿಮೆ ಇಲ್ಲದೆ ಇವತ್ತು ಹಸಿವಿನಿಂದ ಕಂಗೆಟ್ಟಿದ್ದಾರೆ. ಆದಾಯದ ಮೂಲಗಳಿಲ್ಲದೆ ಇವರು ಪರಿತಪಿಸುತ್ತಿರುವಾಗ ಅವರಿಗೆ ಸಹಾಯಕವಾದ ನಿಟ್ಟಿನಲ್ಲಿ ಉಳ್ಳಾಲದಾದ್ಯಂತ ಪ್ರತಿ ವಾರ್ಡಿಗೆ 100 ಕಿಟ್ಟು, ಮಿನಿಮಮ್ 1,000 ರೂಪಾಯಿ ಬೆಲೆ ಬಾಳುವ 100 ಕಿಟ್ ಆಹಾರ ಧಾನ್ಯದ ಕಿಟ್ ಕೊಡಬೇಕು. ಅವರ ಈ ಈ ಕಷ್ಟಕರ ಸಂದರ್ಭದಲ್ಲಿ ನೆರವಾಗಬೇಕಂತೇಳಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಮನವಿ ನೀಡಿದ್ದೇವೆ. ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಅದಕ್ಕೆ ಸೂಕ್ತ ಭರವಸೆಯನ್ನು ನೀಡಿದ್ದಾರೆ. ನಾವು ಅದನ್ನು ಪರಿಶೀಲಿಸ್ತೇವೆ ಅಂತೇಳಿ. ಮತ್ತೊಂದು ವಿಚಾರ ಏನೆಂದರೆ, ಇವರಿಗೆ ಆಲ್ರೆಡಿ ಕರ್ನಾಟಕ ಮುನ್ಸಿಪಾಲಿಟಿ ಆ್ಯಕ್ಟ್ 43(2) ಪ್ರಕಾರ ತುರ್ತು ಸಂದರ್ಭದಲ್ಲಿ ನಿರ್ವಹಿಸುವ ವಿಶೇಷ ಅಧಿಕಾರ ಅಧ್ಯಕ್ಷರು ಮತ್ತು ಈ ಬೋರ್ಡ್ಗೆ ಇರುವ ಕಾರಣ ಇದನ್ನು ನೀವು ಜಾರಿಗೊಳಿಸಬೇಕಂತೇಳಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಕೌನ್ಸಿಲರ್ ಮತ್ತು ಪಕ್ಷದ ಕೌನ್ಸಿಲರ್ ಮುಸ್ತಾಕ್ರವರು ಸೇರಿ ನಾವು ಮಾಡಿದ್ದೇವೆ. ನಮ್ಮ 4 ಮಂದಿ ಕೌನ್ಸಿಲರ್ಗಳ ದಿನಕರ್ ಉಲ್ಲಾಲ್ರವರಿದ್ದಾರೆ, ಅಬ್ದುಲ್ ಜಬ್ಬಾರ್ರವರಿದ್ದಾರೆ, ಖಲೀಲ್ ಉಲ್ಲಾಲ್ರವರಿದ್ದಾರೆ, ಬಶೀರ್ರವರಿದ್ದಾರೆ. ಅದೇ ರೀತಿ ಪಕ್ಷದ ಸದಸ್ಯರಾದಂಥ ಮುಸ್ತಾಕ್ರವರಿದ್ದಾರೆ. ನಮ್ಮ ಪಕ್ಷದ ನಾಯಕರುಗಳಾದಂಥ UH ಫಾರೂಕ್, ಮಾಜಿ ನಗರಸಭೆ ಅಧ್ಯಕ್ಷರು, UN ಬಶೀರ್ ಮತ್ತು ಮುರುಗೇಶ್ ಉಲ್ಲಾಲ್, ಬಶೀರ್ ಗುಂಡಿ ಎಲ್ಲ ಪಕ್ಷದ ಪ್ರಮುಖರಿದ್ದಾರೆ. ಇವತ್ತು ಇದು ಯಶಸ್ವಿಯಾದ ನಿಟ್ಟಿನಲ್ಲಿ ನಾವು ಇನ್ನು ಮುಂದಕ್ಕೂ ಕೂಡ ಇದನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ನಗರಸಭಾ ಸದಸ್ಯರು ಅಬ್ದುಲ್ ಜಬ್ಬಾರ್, ಖಲೀಲ್ ಉಳ್ಳಾಲ್, ಬಶೀರ್, ಮುಸ್ತಾಕ್ ಪಟ್ಲ, ಫಾರೂಕ್ UH, ಮುರುಗೇಶ್ ಉಳ್ಳಾಲ್, ಆಲ್ಫ್ರೆಡ್ ಡಿಸೋಜಾ, UN ಬಶೀರ್ ಈ ಪೊರ್ತೋಟುಗೆ ಇದ್ದರು.